ನಮಸ್ತೆ, ನನ್ನ ಹೆಸರು ಸಾತ್ವಿಕ್ ಎಸ್ ಭಟ್. ಕಥೆಯ ಹೆಸರು ಆಳಾಗಿ ದುಡಿದವನು ಅರಸನಾಗಬಲ್ಲ. ಒಂದು ದೊಡ್ಡ ಆಲದ ಮರದ ಬುಡದಲ್ಲಿ ಇರುವೆಗಳು ಗೂಡು ಕಟ್ಟಿದ್ದವು. ಎಲ್ಲ ಇರುವೆಗಳಿಗಿಂತ ಚಿಂಟು ಬಹಳ ಶ್ರಮಜೀವಿ. ತಾನಾಯಿತು, ತನ್ನ ಕೆಲಸವಾಯಿತು ಎಂದು ಸದಾ ತನ್ನಷ್ಟಕ್ಕೆ ತಾನು ಇರುತ್ತಿದ್ದ ಚಿಂಟು ಆಹಾರ ಹೆಕ್ಕಿ ತೆಗೆದು ಮುಂದಿನ ದಿನಗಳಿಗೆ ಶೇಖರಿಸಿಡುತ್ತಿತ್ತು. ಮಿಕ್ಕ ಇರುವೆಗಳು ಅಂದಿನಿಂದ ಆಹಾರ ಸೇವಿಸಿ ಉಳಿದ ಸಮಯದಲ್ಲಿ ಹರಟೆ ಹೊಡೆಯುತ್ತಾ ಕಾಲಹರಣ ಮಾಡುತ್ತಿದ್ದರು. ಹಗಲಿರುಳು ಆಹಾರ ಸಂಗ್ರಹಿಸುತ್ತಿದ್ದ ಚಿಂಟುವನ್ನು ಕಿಚಾಯಿಸುತ್ತಾ ಕಾಲೆಳೆಯುತ್ತಿದ್ದರು. ದಿನಗಳು ಕಳೆದಂತೆ ಭೀಕರವಾದ ಬರಗಾಲ ಆವರಿಸಿತು. ಎಲ್ಲೆಲ್ಲೋ ಆಹಾರಕ್ಕೆ ಹಾಹಾಕಾರ ಎದ್ದಿತು. ಎಲ್ಲೆಲ್ಲೋ ಊಟ ಸಿಗದೆ ಇರುವೆಗಳು ಪರದಾಡಿದವು. ಚಿಂಟು ಮಾತ್ರ ಇದಾವುದರ ಪರಿವೇ ಇಲ್ಲದೆ ನೆಮ್ಮದಿಯಾಗಿ ಜೀವಿಸುತ್ತಿದ್ದ. ಅಂದು ಚಿಂಟುವಿನ ಕಿಚಾಯಿಸಿದ ಮಿಕ್ಕ ಇರುವೆಗಳು ಇಂದು ಚಿಂಟುವಿನ ಮನೆಯ ಬಾಗಿಲೆದುರು ಆಹಾರ ಭಿಕ್ಷೆಗೆ ಸಾಲುಗಟ್ಟಿ ನಿಂತಿದ್ದವು. ಅಂದು ಆಳಾಗಿ ದುಡಿದವನು ಇಂದು ಅರಸನಾಗಿ ದಾನ ಮಾಡುತ್ತಿದ್ದ. ಹಗಲಿರುಳು ಕಷ್ಟಪಟ್ಟು ಆಹಾರ ಸಂಗ್ರಹಿಸಿ ಕೇವಲ ತನಗಷ್ಟಲ್ಲ, ಇರುವೆಗಳ ಸಮೂಹಕ್ಕೆ ಹಂಚುವಷ್ಟು ದಾಸ್ತಾನು ಚಿಂಟು ಬಳಿಯಿತ್ತು. ಅದಕ್ಕೆ ಹಿರಿಯರು ಹೇಳುವುದು, ಆಳಾಗಿ ದುಡಿದವನು ಅರಸನಾಗಬಲ್ಲ. ಧನ್ಯವಾದಗಳು.